ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ವಿಡಿಯೋ ಟೈಟಲಲ್ಲೇ ನೋಡಿರ್ತೀರಿ, ನನ್ನ ಆದಿ ಬಾಬಂದು ಬರ್ಡೇ ಇವತ್ತು. ಸೊ ಎಲ್ಲರೂ ವಿಶ್ ಮಾಡಬೇಕು, ಹ್ಯಾಪಿ ಬರ್ಡೇ ಆದಿ ಅಂತ. ನಿಮ್ಮ ವಿಶಸ್ಸಿಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಮನೆ ಒಳಗೆ ಡೆಕೋರೇಷನ್ ಎಲ್ಲ ಆಗ್ತಾ ಬಂತು, ಹೋಗಿ ನೋಡು ಎಂತೆಲ್ಲ ಆಗಿದೆ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಎಲ್ಲ ಕೊಡಿ. ಖಾಲಿ ನೋಡೋದಲ್ಲ, ಫುಲ್ಲು ನೋಡಬೇಕು ವಿಡಿಯೋ, ಮತ್ತು ಲೈಕ್ ಮಾಡಬೇಕು ನೆನಪಲ್ಲಿ. ಬನ್ನಿ ಮನೆ ಒಳಗೆ ಹೋಗಿ ನೋಡುವ ಎಂತೆಲ್ಲ ಡೆಕೋರೇಷನ್ ಮಾಡಿದ್ದೇವೆ ಅಂತ. ಬನ್ನಿ 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 ನೋಡ. ಬನ್ನಿ ಯಾರೆಲ್ಲ ಗೆಸ್ಟ್ ಆಗಿ ಬಂದಿದ್ದಾರೆ ಅಂತ ನೋಡುವ ನಮ್ಮ ಫಂಕ್ಷನಿಗೆ. ಆಗಲಿಲ್ಲ, ಇವರು ಈ ಸರ್ದಿದ್ದು ಫಸ್ಟ್, ನೀವು ಫಸ್ಟ್ ಟೈಮ್ ನೋಡುದಲ್ಲ. ನನ್ನ ಮಾವನ ಹೆಂಡತಿ ಅತ್ತೆ. ಅಮ್ಮ ಹಾಯ್ ಅಕ್ಕಮ್ಮ, ನಮ್ಮ ಪ್ರಿನ್ಸೆಸ್ ಬಂದಿದ್ದಾಳೆ ನೋಡಿ. ಹಾಯ್ ಮನ್ಪ್ಲೆಪ್ಪ. ಹಾಯ್, ವೆರಿ ಗುಡ್. ಯೂಟ್ಯೂಬರ್. ಮತ್ತೆಲ್ಲ ನಾವು ಅಪ್ಪ ಇದ್ದಾರೆ, ಅಮ್ಮ ರೆಡಿ ಆಗಿದ್ದಾರೆ. ಮತ್ತೊಂದು ಹೊಸತ್ತಿದ್ದಾರೆ ಪರ್ಸನ್. ಯಾರಿದು? ನನ್ನ ಹಬ್ಬಿಯ ದೊಡ್ಡಮ್ಮನ ಮಗ. ಹಾ, ಅದಿರ್ಲಿ. ಇದು ನನ್ನ ಹಬ್ಬಿಯ ತಮ್ಮ ಅಲ್ಲ, ಅಷ್ಟೇ ಹೇಳಿ ಅಂತ. ಅದು ನಾನು ಹೇಳಿದ್ದು, ನೀವು ಹೇಳಿ. ನಮ್ಮ ಹೀರೋ ನಮ್ಮ ದಂಪತಿ
ಅಂದು ಕೊಡ್ಸಿ ದೂರ ಇಟ್ಟು ಕೇಕ್ ತಿಂದ ಕಾಣುದಿಲ್ಲ ಮಾತಾಡೋದು ಕೇಳ್ಬೇಕಲ್ಲ ಅದಕ್ಕೆ ಹತ್ತಿರ ಅದಕ್ಕೆ ಮುಂಡು ನಮ್ಮ ಬರ್ಡೇ ಬಾಯ್ ನೋಡಿ ಚರೆ ಮಾಡುದು ನಿಪ್ಪರಿ ಇಂಟ್ರ ತುಂಬಾ ಹಠ ಮಾಡ್ತಾ ಇದ್ದಾನೆ. ಹೌದು ನಿದ್ದೆ ಬರ್ತಾ ಉಂಟು. ನಾನು ಮಲಗಿಸಿ ಬರ್ತೇನೆ ಮತ್ತೆ. ನಮ್ಮ ಕಬಾಬ್ ರೆಡಿ ಆಗ್ತುಂಟು ಇಲ್ಲಿ. ಮತ್ತೆ ಆಸ್ ಯೂಶುವಲ್ ಬಿರಿಯಾನಿ ಉಂಟು. ಇದೆಲ್ಲ ಮೀನು ಗ್ರೇವಿ ಮತ್ತೆಂತ ಉಂಟು ಅಷ್ಟೇ. ಕಷ್ಟ ಊಟ ಮಾಡ್ಲಿಕ್ಕೆ